ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೇಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate the beauty of life. Volkswagen. Digital Planet. Eripoya deemed to be university. The Ocean Pearl, welcome to hospitality. ಆರೋಗ್ಯವಂತ ನಾಳೆಗಾಗಿ KS ಹೆಗ್ಡೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಿಪಾನ್ ಪೇಂಟ್ ಗಿಂತ ಹೆಚ್ಚು ಅತಿ ಶೀಘ್ರದಲ್ಲಿ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ಲಿಖಿತಾ ಸಾಲ್ಯಾನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆನ್ಸ್ ಈ ಸಂಚಿಕೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಮಂಗಳೂರಿನ ಲೇಡಿ ಹಿಲ್ ಮಣ್ಣಗುಡ್ಡೆ ರಸ್ತೆ ಮತ್ತು ಕೆಪಿಟಿಯ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದ್ದ ಬೀದಿ ಬದಿ ಗೂಡಂಗಡಿಗಳ ತೆರವು ಕಾರ್ಯಾಚರಣೆಯು ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹಾಗೂ ಪಾಲಿಕೆಯ ಆಯುಕ್ತರ ಸೂಚನೆಯ ಮೇರೆಗೆ ಅಧಿಕಾರಿಗಳ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಹಾಗೂ ಪಾಲಿಕೆ ಆಯುಕ್ತರ ಸೂಚನೆಯ ಮೇರೆಗೆ ಅಧಿಕಾರಿಗಳ ನೇತೃತ್ವದಲ್ಲಿ ತೆರವುಗೊಳಿಸಲಾಯಿತು. ಲೇಡಿ ಹಿಲ್ ಬಳಿ ಸುಮಾರು 25ರಿಂದ 30 ಅಂಗಡಿಗಳನ್ನು ಬೀದಿ ಬದಿಯಿಂದ ತೆರವು ಮಾಡಲಾಯಿತು. ಬೊಂಡ, ಫಾಸ್ಟ್ ಫುಡ್, ಜ್ಯೂಸ್, ಪಾನಿಪುರಿ, ಆಮ್ಲೆಟ್ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಈ ಸಂದರ್ಭ ಪಾಲಿಕೆಯ ಉಪ ಆಯುಕ್ತೆ ರೇಖಾ ಶೆಟ್ಟಿ, ಆರೋಗ್ಯಾಧಿಕಾರಿ ಡಾ ಮಂಜಯ್ಯ ಶೆಟ್ಟಿ, ಕಂದಾಯ ವಿಭಾಗದ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಬರ್ಕೆ, ಕದ್ರಿ ಠಾಣೆ ಪೊಲೀಸರು ಉಪಸ್ಥಿತರಿದ್ದರು. ಭದ್ರತೆಯನ್ನು ಒದಗಿಸಿದ್ರು. ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ 4ರನ್ನು ಪೊಲೀಸರು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದರು. ವಲಯ ಆಯುಕ್ತರು ರೇಖಾ ಶೆಟ್ಟಿ, ಮಹಾನಗರ ಪಾಲಿಕೆಯ ಆಯುಕ್ತರ ಮತ್ತು ಮಾನ್ಯ ನಮ್ಮ ಮೇಯರ ನಿರ್ದೇಶನದಂತೆ ಯಾರು ಅನಧಿಕೃತವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ID ಕಾರ್ಡ್ ಹೇಗೆ ಕೊಟ್ಟಿದ್ದೇವೆ ಅಂದರೆ ತಲೆಯಲ್ಲಿ ಹೊರ್ಕೊಂಡು ಹೋಗಲಿಕ್ಕೆ ಮತ್ತು ಅವರ ಏನು ವ್ಯಾಪಾರ ಮಾಡುವಂಥ ಸಾಮಗ್ರಿಯನ್ನು ಒಂದು ಗಾಡಿಯಲ್ಲಿ ಇಟ್ಟು ತಳ್ಳಿಕೊಂಡು ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುವುದು. ಆದರೆ ಈಗ ಏನಾಗಿದೆ ಅಂದರೆ ಅವರು ಪರ್ಮನೆಂಟ್ ಶೆಲ್ಟರ್ ಮಾಡಿ ಅಲ್ಲೇ ಅವರು ಎಲ್ಲ ಟಲ್ಪರೆಲ್ಲ ಹಾಕಿ ನಿರಂತರ ವ್ಯಾಪಾರ ಮಾಡುವುದರಿಂದ ಸಾರ್ವಜನಿಕರಿಗೆ, ಫುಟ್ಪಾತ್ನವರಿಗೆ ಫುಟ್ಪಾತ್ ನಡ್ಕೊಂಡು ಹೋಗುವವರಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಅದಲ್ಲದೆ ಸ್ಟೇಡಿಯಂಗೆ ಬರುವಂಥ ಪ್ರತಿಯೊಂದು ನಮ್ಮ ಕ್ರೀಡಾಳುಗಳಿಗೆ ಕೂಡ ಪಾರ್ಕಿಂಗ್ ಆಗ್ಬೋದು, ಈ ಥರ ಎಲ್ಲ ವಿಚಾರಕ್ಕೂ ಅಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಪ್ರತಿನಿತ್ಯ ದೂರುಗಳು ಬರ್ತಾಯಿತ್ತು. ಆದ ಕಾರಣ ನಾವು ಏನು ನಮ್ಮ ಮಾನ್ಯ ಆಯುಕ್ತರ ಮತ್ತು ಮಾನ್ಯ ಮೇಯರ್ ಒಂದು ಆದೇಶದಂತೆ ಇವತ್ತು ಅಲ್ಲ, ನಾವು ಮುಂದೆ ಕೂಡ ಇದನ್ನು ತೆರವು ಮಾಡ್ತಾ ಇರ್ತೇವೆ. ಇಡೀ ನಗರದಲ್ಲಿ ಮರ್ಯಾದೆ ಇರಬೇಕು ಸ್ವಲ್ಪ. ಅವ್ರ ಗಾಡಿ
ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಬರಬೇಕು, ಅವರ ಸಮಾಧಾನ ಮೊನ್ನೆ ಕನ್ನಡದವರು ಇರಲಿಲ್ಲ, ಆರೋಗ್ಯಾಧಿಕಾರಿ ಬರಲಿಲ್ಲ, ಖಾಲಿ ಅಧ್ಯಕ್ಷರು ಕೂತ್ಕೊಂಡು ಅವರೇ ಅಲ್ಲಿ ಬರೀತಾರೆ, ಇವರು ಹೋಗ್ತಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ವಿಧಾನಸಭಾ ಅಧಿವೇಶನದಲ್ಲಿ ತುಳುವಿನಲ್ಲೇ ಮಾತನಾಡುವ ಮೂಲಕ ತಾನು ಶಾಸಕನಾಗಿ ಆಯ್ಕೆಯಾದ ಮೊದಲ ಅಧಿವೇಶನದಲ್ಲೂ ತುಳು ಬಗ್ಗೆ ಸದನಕ್ಕೆ ಪರಿಚಯಿಸುವ ಮೂಲಕ ತುಳುವಿಗಾಗಿ ನಿರಂತರ ಹೋರಾಟ ಮಾಡುತ್ತಿರುವ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಕರ್ನಾಟಕ ರಾಜ್ಯ ತುಳು ಅಕಾಡೆಮಿಯಿಂದ ಗೌರವ ಕಾರ್ಯಕ್ರಮವು ಶಾಸಕರ ಕಚೇರಿಯಲ್ಲಿ ನಡೆಯಿತು. ಕರ್ನಾಟಕ ತುಳು ಅಕಾಡೆಮಿ ಅಧ್ಯಕ್ಷರಾದ ತಾರ್ನಾಥಗಟ್ಟಿ ಕಾಪಿಕಾಡ್ ಅವರು ಶಾಸಕರನ್ನು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಅವರು, ಶಾಸಕರಾದ ಬಳಿಕ ಪ್ರತಿ ಬಾರಿ ಸದನದಲ್ಲಿ ತುಳು ಭಾಷೆಯಲ್ಲಿ ಮಾತನಾಡಿ ತುಳುವನ್ನು ವಿಶ್ವಕ್ಕೆ ಪರಿಚಯಿಸುವ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ತುಳು ರಾಜ್ಯದ 2ನೇ ಹೆಚ್ಚುವರಿ ಭಾಷೆಯಾಗಿ ಘೋಷಣೆ ಮಾಡಬೇಕೆಂದು ಕಳೆದ ವಿಧಾನಸಭೆಯಲ್ಲಿ ಆಗ್ರಹವನ್ನು ಮಾಡಿದ್ದಾರೆ. ತುಳುನಾಡಿನ ಇತಿಹಾಸದಲ್ಲೇ ಓರ್ವ ಶಾಸಕ ಈ ಪರಿಯಾಗಿ ತುಳುವಿಗೆ ಹೋರಾಟ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು. ಐಕೆ ಬೋಡಾಯಿನ ಪೂರ ಪರಿಶ್ರಮ ಬೇಲೆ ಐತ ಇನ್ನೆಲ್ಲಡಾಪನ ಬೇಲಿನ ಮಾತಾರ ಮಂತೊಂದು ಬರ್ತದೆ ಇಂಕ್ಲೆಲ್ಲ ಗೊತ್ತುಂಟು. ಅಕಾಡೆಮಿದ ತಿಡ್ದಿಕ್ಕದಾದ ಮಾತ ಆವುಡು ಸಲಹೆ ತಂಡ ಇಕ್ಕದಾದ ಇನ್ಪುಟ್ಸ್ ಮಾಹಿತಿಲು ಇನ್ನು ಇಂಕ್ಲ ಸ್ವತಃ ಕೊರಿಯರೆ ಸಿದ್ಧರುಳ್ಳ ಇನ್ನು ಕಾಂಡೆ ಸ್ಪೀಕರ್ ಎಲ್ಲ ಮಾತಾಡಿದ ಬತ್ತ ಅರೆಗ್ಲ ಬಾರಿ ಖುಷಿ ಅಂಡ್ ನನ್ನದ ಅಧಿವೇಶನ ಪೂರಕವಾದ ಆಪಣಚಿತ್ರ ಮಾತ ಬೇಲಿನ ಮನ್ಪುಗ ಅಂದ್ರೆ ಆರ್ಲೊಂಜಿ ಅಭಯ ಕೊಡ್ತೀರಿ ಎಂಕ್ಲೆ ಕಂಚ ಮಾತ ಪಾತಿರ್ರಿಚಿ ನನ್ನದ ಅಧಿವೇಶನ ಸರ್ಕಾರಕ್ಕೆ ವಾ ರೀತಿಯ ಬರ್ಡನ್ ಇಚ್ಚಿ ಮೂಜಿ ಸ್ಟೇಟ್ ವಾ ರೀತಿ ಗೈಡ್ ಲೈನ್ಸ್ ಮಾಡ್ತಿದ್ದ ಗೈಡ್ ಲೈನ್ಸ್ ಎಲ್ಲ ಬರ್ತದೆ ಪೂರ ಅಶೋಕರ ಐಕಲ್ನ ಒಂಜಿ ಪೂರ ಬಿರಿಸ ಇತ್ತು ನಡೆದ್ರೆ ಬತ್ತನ ಆತ ಬೇಗ ನನ್ನ ಇಂಪ್ಲಿಮೆಂಟ್ ಮಾಡ್ತಾನೆ ಓಕೆ ಆಯ್ತು ಎಲ್ಲಂಜಿದ ಅಧಿವೇಶನಕ್ಕೆ ತುಂಬೆ ಆವಡು ಪಂಪನ ಕಾರಣ ಮಾತು ನಮ್ಮ MLA ನಕಲಿಗೆ ಒಂದು ಜಿಲ್ಲೆಗಳಿಗೆ ಮಾಹಿತಿ ತುಳು ಭಾಷೆದ ಚರಿತ್ರೆ ಪರಂಪರೆ ಹಿನ್ನೆಲೆ ಐತಿಹಾಸಿಕವಾದ ಉಂಡು ಬಂದ ಪುಸ್ತಕ ಪಣತದ ಎಲ್ಲಂಜಿ ಕುರಿಯರಲ್ಲ ಸೊ ಅಧಿವೇಶನ ಆಪಣೆಗೆ ತುಂಬೆ. ಕಾರ್ಯಕ್ರಮದಲ್ಲಿ ರಾಜ್ಯ ತುಳು ಅಕಾಡೆಮಿ ಸದಸ್ಯರಾದ ನ್ಯಾಯವಾದಿ ಕುಂಬ್ರಾ ದುರ್ಗಾಪ್ರಸಾದ್ ರೈ, ಮೋಹನ್ ದಾಸ್ ಮುನ್ನೂರು ಮತ್ತು ಹಿರಿಯ ಪತ್ರಕರ್ತ ರಮೇಶ್ ಪೆರ್ಲಾ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಪುತ್ತೂರು.
ಮಂಗಲ್ಪಾಡಿ ಗ್ರಾಮ ಪಂಚಾಯತ್ನ 23ನೇ ವಾರ್ಡ್ನಲ್ಲಿರುವ ಕನ್ನಂಗಲ ಕುರ್ಚಿಪಳ್ಳ ಮುನಿಮುಂಡ ಹನುಮಾನ್ ರಸ್ತೆ ಕಾಮಗಾರಿ ಪೂರ್ಣಗೊಂಡು 1 ವರ್ಷವಾಗುವ ಮೊದಲೇ ಕುಸಿದು ಜನಸಂಚಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಆಗಿದೆ. ಉಪ್ಪಳ ರೈಲ್ವೆ ನಿಲ್ದಾಣ, ಬೆರಿಕೆ ಸೇರಿದಂತೆ ಪ್ರಮುಖ ಸ್ಥಳಗಳನ್ನು ಸಂಪರ್ಕಿಸುವ ಈ ರಸ್ತೆ ಇದೀಗ ಒಂದೇ ಮಳೆಗೆ ಪೂರ್ಣವಾಗಿಯೂ ಹದಗೆಟ್ಟು ಹೋಗಿದೆ. ಕೆಲ ದಿನಗಳ ಹಿಂದೆ ಇಲ್ಲಿಯ ಸ್ಥಳೀಯರು ಜಿಲ್ಲಾಧಿಕಾರಿಯನ್ನು ಭೇಟಿಯಾಗಿ ರಸ್ತೆಯ ಶೋಚನೀಯ ಅವಸ್ಥೆಯನ್ನು ಮನವರಿಕೆ ಮಾಡಿ ಕೊಟ್ಟಿರುವುದಾಗಿ ಮಾಜಿ ಪಂಚಾಯತ್ ಸದಸ್ಯ ಅಜೀಂ ಮಣಿ ಮುಂಡಾ ತಿಳಿಸಿದ್ದಾರೆ. ಕಾಮಗಾರಿಯ ವೈಫಲ್ಯ ಹಾಗೂ ಸಮುದ್ರದ ಅಲೆಗಳಿಂದಾಗಿ ಈ ರೀತಿಯಾಗಿ ರಸ್ತೆ ಕೊಚ್ಚಿ ಹೋಗುತ್ತಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದರ ಕಾಮಗಾರಿ ಪೂರ್ಣಗೊಂಡಿತ್ತು. ಈ ಪ್ರದೇಶಕ್ಕೆ ದುರಂತ ನಿವಾರಣಾ ಸೆಲ್ മധ്യപ്രവേശിಸಬೇಕೆಂದು പ്രദേശവാസികൾ ആഗ്രഹിಸಿದ್ದಾರೆ. 2019 പ്രവൃത്തി തുടങ്ങി 2024 5 കോടിയോളം രൂപ ചെലവ് ചെയ്തിട്ട് റോഡ് പണി പൂർത്തീകരിച്ചത്. മണിമുണ്ട ഭാഗത്ത് ഹനുമാൻ നഗർ, ശാരദാ നഗർ പ്രദേശങ്ങളിൽ താമസിക്കുന്നവർ ഉപ്പള റെയിൽവേ സ്റ്റേഷനുമായി ക്രോസ് ചെയ്ത് പോകുന്നെങ്കിൽ നമുക്ക് ജസ്റ്റ് ഒരു ട്രാക്ക് ക്രോസ് ചെയ്യേണ്ടതേ ഉള്ളൂ, അവിടെയുള്ള ഫുട് ഓവർ ബ്രിഡ്ജ് യൂസ് ചെയ്തുകൊണ്ട്. പക്ഷെ വണ്ടിയുമായി നമ്മൾ പോകുന്ന സമയത്ത് 5-6 കിലോമീറ്റർ കൂടുതൽ സഞ്ചരിച്ചുകൊണ്ടാണ് നമ്മൾ ഉപ്പള ടൗണിലേക്ക് എത്തുന്നത്. അതിനുണ്ടായിരുന്ന ഏകമാത്രമായിരുന്ന ഈ ഒരു റോഡ് ഇപ്പോൾ ഈ മഴക്കെടുതിയിൽ നമുക്ക് ആ റോഡ് നഷ്ടപ്പെട്ടു പോയി. അതിന് മുമ്പ് നമ്മൾ MLA ബന്ധപ്പെട്ടു. അതേപോലെ MLA മുഖാന്തരം നമ്മൾ കവറിംഗ് ലെറ്റർ എടുത്തുകൊണ്ട് കലക്ടർ അടുത്തേക്ക് പോയി. കലക്ടർ സാറ് അതിന് നമ്മൾ നല്ല രീതിയിൽ സ്വീകരിച്ച് കാര്യങ്ങളെല്ലാം കേട്ടു. പിറ്റേ ദിവസം നമുക്ക് ഹാർബർ എഞ്ചിനീയറിംഗ് ഡിപ്പാർട്ട്മെൻറ്റ് സൈറ്റ് വിസിറ്റ് ചെയ്തു. അതേ ദിവസം തന്നെ ആ റോഡ് തകർന്നു വീണു. നമുക്കത് രക്ഷിക്കാൻ പറ്റിയില്ല. അതുകൊണ്ട് ഇപ്പോൾ നമ്മുടെ നാട്ടിലുള്ള ആൾക്കാർ മുഴുവനും വളരെ ബുദ്ധിമുട്ടിലാണ്. എന്തെങ്കിലും എമർജൻസി ആയി കഴിഞ്ഞാൽ രാത്രികാലത്തായാലും പകൽ സമയത്തായാലും നമ്മൾക്ക് ഉപ്പള ടൗണിലേക്ക് എത്താൻ നല്ല ബുദ്ധിമുട്ടുണ്ട്. ഇതിനൊരു ശാശ്വതമായ പരിഹാരം നമുക്ക് എന്തായാലും കണ്ടേ പറ്റൂ. അവിടെയുള്ള പാവപ്പെട്ട ജനങ്ങൾ വളരെയധികം ഭീതിയിലുമാണ്, കഷ്ടത്തിലുമാണ്. അതേപോലെ ഈ അടുത്തുള്ള റെയിൽവേ സ്റ്റേഷൻ്റെ മുമ്പിലും ഒരു ഫെൻസിംഗ് ഒക്കെ വന്ന് നമുക്ക് അവിടുന്നും എല്ലാ രീതിയിലുള്ള ഒരു ബ്ലോക്ക് ചെയ്ത ഒരു ദ്വീപത്തിൻ്റെ പോലെയാണ് നമ്മൾ അവിടെ ജീവിക്കുന്നത്. ഇത് മൂസോടി തൊട്ട് നമുക്ക് ശിരിയ വരെയുള്ള ആൾക്കാരുടെ കഥയും കൂടിയാണ്. അപ്പോൾ നമുക്ക് ഏതായാലും ഈ പൊട്ടിക്കിടക്കുന്ന മണിമുണ്ടയിൽ പൊട്ടിക്കിടക്കുന്ന ഈ റോഡ് എത്രയും പെട്ടെന്ന് നമുക്ക് ഡിസാസ്റ്റർ മാനേജ്മെന്റിന്റെ അണ്ടറിൽ നമുക്ക് ഇതിനൊരു ഡിസാസ്റ്ററായി പ്രഖ്യാപിച്ചുകൊണ്ട് എത്രയും പെട്ടെന്ന് ഇതിനു വേണ്ട നടപടി സ്വീകരിക്കണമെന്നാണ് ബന്ധപ്പെട്ടവരോട് അപേക്ഷിക്കാനുള്ളത്. ಸ್ಥಳಕ್ಕೆ ಹಾರ್ಬರ್ ಇಂಜಿನಿಯರ್ಸ್ ಕೂಡ ಭೇಟಿ ನೀಡಿ ಸ್ಥಿತಿಗತಿಗಳನ್ನು ಪರಿಶೀಲಿಸಿದೆ. ಸಂಬಂಧಪಟ್ಟವರು ಕೂಡಲೇ ಇದಕ್ಕೊಂದು ಪರಿಹಾರ ಕಾಣುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ. ಮಂಗಳೂರಿನ ಕೆತ್ತಿಕಲ್ನ ಗುಡ್ಡ ಕುಸಿತ ಪ್ರದೇಶಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್ ಅವರು ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದರು. ನಗರದ ವಾಮಂಚೂರಿನ ಕೆತ್ತಿಕಲ್ ಗುಡ್ಡ ಕುಸಿತ ಪ್ರದೇಶಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಸ್ ಸೆಲ್ವಕುಮಾರ್ ಅವರು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದರು. ಈ ವೇಳೆ ಕುಸಿತ ಪ್ರದೇಶಕ್ಕೆ ಸರ್ಕಾರದ ನುರಿತ ಇಂಜಿನಿಯರ್ಗಳ ಜೊತೆ ಭೇಟಿ ನೀಡಿ ಕುಸಿತದ ಬಗ್ಗೆ ಮತ್ತು ಪರಿಹಾರಗಳ ಕುರಿತು ತಜ್ಞರಿಂದ ವರದಿ ಪಡೆಯುವಂತೆ ಸೂಚನೆಯನ್ನು ನೀಡಿದರು. ಶಿರೂರು ಕುಸಿತ ಪ್ರದೇಶದಲ್ಲಿರುವ ತಜ್ಞರ ತಂಡವನ್ನು ಇಲ್ಲಿಗೆ ಕರೆಸಲು ಈಗಾಗಲೇ ಸೂಚನೆ ನೀಡಲಾಗಿದ್ದು, ಶಿರೂರು ಪರಿಶೀಲನೆಯ ಬಳಿಕ ಕೆತ್ತಿಕಲ್ ಪ್ರದೇಶಕ್ಕೆ ತಜ್ಞರ ತಂಡ ಆಗಮಿಸಲಿದ್ದಾರೆ. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್, ಸರ್ಕಾರದ ನುರಿತ ಇಂಜಿನಿಯರ್, ಮಂಗಳೂರು ನಗರ ಪಾಲಿಕೆಯ ಆಯುಕ್ತ ಆನಂದ್, ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಮಂಗಳೂರು ತಹಶೀಲ್ದಾರ್, NHAI ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ನಾವು ಬಾಯಿ ಬಿಟ್ಟು ಹೇಳಿದ್ದೇವೆ, ಅವರಿಗೆ ಗೊಬ್ಬೆ ಹಾಕಿದ್ದೇವೆ, ರೆಸ್ಟ್ ಮಾಡಿದ್ದಾರೆ. ನಾವು ಮುಂದೆ ಹೇಳ್ಬೇಕಲ್ಲ ಸರ್, ನಮ್ಮ ಕಷ್ಟ ಹೇಳ್ಬೇಕಲ್ಲ, ಯಾರದ್ದು ಅದಕ್ಕೆ ಎಂತ ತೀರ್ಮಾನ ನೋಡ್ಕೋಬೇಕು. ಯಾರು ಮೊದಲಿದ್ರು, ಯಾರು ಮತ್ತೆ ಬಂದರು, ಅವರು ನೋಡ್ಕೋಬೇಕು, ಅವರನ್ನು ಹಿಡಿಬೇಕು. ಯಾರಾಗಲಿ ಇಲ್ಲಿಂದ ನಂತರ ಸರ್ಕಾರ ಇದು ಪ್ರೈವೇಟ್ ಅಲ್ಲಿ ಓವರ್ ಆಗೋದಲ್ಲಿ ಮಳೆ ಟೈಮಲ್ಲಿ ಮಾತ್ರ ಇದು ಬರೋದು. ಇದೊಂದು 2 ತಿಂಗಳು ಬಿಟ್ಟರೆ ಸ್ಟಾಪ್ ಆಗುತ್ತೆ.
ಈಗ ಅಲ್ಲಲ್ಲಿ ಇಳಿತದಲ್ಲ ಮೊದಲು ಒಂದೇ ಕಡೆಯಿಂದ ಇಲ್ಲಿ ಬರ್ತದೆ, ಇದೇ ಒಂದು ಪಾಯಿಂಟ್. ಈಗ ಎಂತ ಆಗಿದೆ, ಬಿದ್ದ ನಂತರ ಅಲ್ಲಲ್ಲಿ ಮಣ್ಣು ಬಿತ್ತಲ್ಲ, ಎಲ್ಲಿ ನೀರಿಗೆ ಚಾನ್ಸ್ ಇದೆ ಅಲ್ಲಿಂದ ಮೇಲೆ ಹೇಳ್ತಾ ಬರ್ತದೆ. ಇಲ್ಲದ್ರೆ ಒಂದೇ ಪಾಯಿಂಟ್, ಇಲ್ಲಿ ಎಲ್ಲಿ ಇಳಿತಿರ್ಲಿಲ್ಲ. ಇಲ್ಲಿ ಮತ್ತು ನೋಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡಿದೆ, ಟ್ರಾನ್ಸ್ಫರ್ ಹೌದು, ಅದು ಮಣ್ಣು ಓಪನ್ ಮಾಡಿ ಕೊಟ್ಟರಲ್ಲ, ಅಲ್ಲಿಂದ ಈಗ ಬರ್ತಾ ಇದೆ ಅಷ್ಟೇ. ಆ್ಯಕ್ಚುಲಿ ಮಳೆ ನಿಂತ ಕೂಡಲೇ ಇದು ನಿಂತಿದೆ, ಕಾಪಾಡ್ತದೆ. ಇಲ್ಲಿಂದ ಅಲ್ಲಿ ತನಕ ಇತ್ತು. ಲಾಸ್ಟ್ ಟೈಮ್ ನನಗೆ ಒಂದು 30 ವರ್ಷದ ಮುಂಚೆ ತುಂಬ ಸ್ಲೈಡ್ ಆಗಿತ್ತು, 30 ಫೀಟ್ ನೆಲಗೆ ಇದು ಹೋಗಿತ್ತು. ಅಲ್ಲಿ ಮುಂದೆ ಶಾಲೆ ಹತ್ರ ಸ್ವಲ್ಪ ಬರುವ ಇದೇ ಹೈವೇ ಶಿಫ್ಟ್ ಆಗಿತ್ತು ಫುಲ್ಲು, ಸಾಧಾರಣ ಒಂದು 30 ಮೀಟರ್ ಶಿಫ್ಟ್ ಆಗಿತ್ತು ಎಲ್ಲ ಸೇಮ್. ಮತ್ತು ಡೆಪ್ತ್ ಕೂಡ 30-40 ಫೀಟ್ ಡೆಪ್ತ್ ಇತ್ತು. ಸಾಧಾರಣ 1 ವರ್ಷ ಯಾವುದು ಗಾಡಿ ಹೋಗ್ತಿಲ್ಲ. ಇಲ್ಲ, ಕತ್ತಿಕಲ್ ಗುಡ್ಡದ್ದು ಏನು ನೈಡ್ ಆಗಿರುವಂಥ ಇದನ್ನು ನೋಡಲಿಕ್ಕೆ ಇವತ್ತು ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿ PW ಸಾಹೇಬರು ಬಂದಿದ್ದಾರೆ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿರುವಂಥ ರೋಡ್ ರಿಲೇಟೆಡ್ ಇಶ್ಯೂಸನ್ನು NH ಮತ್ತು ಸಾಹೇಬರು ಮತ್ತು ಚೀಫ್ ಇಂಜಿನಿಯರ್ಸ್ ಎಲ್ಲರನ್ನ ಕರ್ಕೊಂಡು ಬಂದು ಇಲ್ಲಿ ಕತ್ತಿಕಲ್ ಗುಡ್ಡದ್ದು ಇಶ್ಯೂವನ್ನು ನಾವು ವೀಕ್ಷಣೆ ಮಾಡಿದ್ದೇವೆ. ಇದಕ್ಕೆ ಡೀಟೇಲ್ ಸ್ಟಡಿ ಮಾಡಬೇಕಾಗತ್ತೆ. ದೊಡ್ಡ ಮಟ್ಟದ ಒಂದು ತಜ್ಞರ ತಂಡ ಇದನ್ನು ಇದು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಈಗೇನು ಅಂಕೋಲದಲ್ಲಿ ತಂಡ ಏನು ಪರಿವೀಕ್ಷಣೆ ಮಾಡ್ತಾ ಇದೆ, NHA ಈ ಕಡೆಯಿಂದ ಅದನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಆ ತಂಡ ಅಲ್ಲಿ ಪರಿವೀಕ್ಷಣೆ ಮಾಡಿದ ನಂತರ ಕೂಡಲೇ ಇಲ್ಲಿ ತಂದು ಇಲ್ಲಿರುವಂಥ ಸಮಸ್ಯೆಯನ್ನು ಸ್ಟಡಿ ಮಾಡಿಕೊಂಡು ಏನು ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನು. ಈಗ ಸದ್ಯಕ್ಕೆ ಗುಡ್ಡದ ಮೇಲಿರುವ ಮನೆಗಳಿಗೆ ಏನಾದರೂ ಸ್ಥಳಾಂತರ ಏನಾದರೂ ಮಾಡ್ತೀರಾ? ಈಗ ಸದ್ಯಕ್ಕೆ ನಾವು ಪರಿಶೀಲನೆ ಮಾಡಿದ್ದೇವೆ. ಸದ್ಯಕ್ಕೆ ಆ ಥರ ಅಪಾಯ ಇಲ್ಲ. ಒಂದು 15 ಫೀಟ್ ಗ್ಯಾಪ್ ಇದೆ, ಪ್ಲಸ್ ಒಂದು ರೋಡ್ ಇದೆ, ಇಶ್ಯೂ ಇದೆ. ಅದು ಸದ್ಯಕ್ಕೆ ಅಪಾಯ ಇಲ್ಲ. ಆದರೂ ವಿ ಹ್ಯಾವ್ ಟು ಸ್ಟಡಿ, ಇಟ್ಸ್ ನಾಟ್ ಅ ಸಿಂಪಲ್ ಸೊಲ್ಯೂಷನ್. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು. ಡಿಜಿಟಲ್ ಆಟಗಳ ಗುಂಗಿನಲ್ಲಿ ಟಿವಿಯಲ್ಲಿ ಬರುವ ಪ್ರಸಿದ್ಧ ಆಟಗಳ ಹೊರತಾಗಿ ಈಗಿನ ಮಕ್ಕಳಿಗೆ ದೈಹಿಕ ವ್ಯಾಯಾಮದ ಗ್ರಾಮೀಣ ಆಟಗಳೇ ತಿಳಿದಿರಲು ಸಾಧ್ಯವಿಲ್ಲ ಎಂಬಂತಹ ಸ್ಥಿತಿ ಇದೆ. ಕುಂದಾಪುರ ಕನ್ನಡದ ಹೆಸರಿನಲ್ಲಿ ಕಲಾಕ್ಷೇತ್ರ ಸಂಸ್ಥೆ ಮೊದಲ ಬಾರಿಗೆ ಇಂತಹ ಗ್ರಾಮೀಣ ಸೊಗಡಿನ ಆಟಗಳ ಕಂಪನ್ನು ನೆನಪಿನಲ್ಲಿ ಉಳಿಯುವಂತೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದೆ ಎಂದು ಶಾಸಕ ಕಿರಣ್ ಕುಮಾರ್ ಕೋಡ್ಗೆ ಅವರು ಹೇಳಿದರು. ಅವರು ಕುಂದಾಪುರ ಬೋರ್ಡ್ ಹೈಸ್ಕೂಲ್ ಮೈದಾನದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನ ಅಂಗವಾಗಿ ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ ಗ್ರಾಮೀಣ ಕ್ರೀಡಾಕೂಟ ಲಗೋರಿ ಉದ್ಘಾಟಿಸಿ ಮಾತನಾಡಿದರು. ಕಲಾಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಬಿ ಕಿಶೋರ್ ಕುಮಾರ್, ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಕರ್ಕಾಟಕ ಅಮಾವಾಸ್ಯೆಯ ದಿನ ಮಾಡುವ ಸಂಪ್ರದಾಯ ಇತ್ತೀಚಿನ ಕೆಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಆಗಸ್ಟ್ 4ರಂದು ಆಟಿ ಅಮಾವಾಸ್ಯೆಯ ದಿನ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಸಂಭ್ರಮ ಇಡೀ ಕುಂದಾಪುರ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆ ಕುಂದಾಪುರ ಕನ್ನಡ ಕೃಷಿಕರು ಆಚರಿಸುತ್ತಿದ್ದು, ಈ ಬಾರಿ ಮೊದಲ ಪ್ರಯತ್ನವಾಗಿ ಕಲಾಕ್ಷೇತ್ರ ಕುಂದಾಪುರ ಸಂಸ್ಥೆ ವಿಭಿನ್ನವಾದಂತಹ ಯೋಚನೆಯೊಂದನ್ನು ಮಾಡಿ ಭಾಷೆಯ ಹೆಸರಿನಲ್ಲಿ ಕ್ರೀಡಾಕೂಟ ನಡೆಸಬೇಕು ಎಂದು ಆಟಕೂಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಕುಂದಾಪುರ ಕನ್ನಡವನ್ನು ಒಂದು ಆಚರಣೆಯ ಪ್ರಯುಕ್ತ ಲಗೋರಿ ಎಂಬ ಹೆಸರಿನಲ್ಲಿ ಕುಂದಾಪುರ ಭಾಗದ ಗ್ರಾಮೀಣ ಈ ಆಟೋಟ ಸ್ಪರ್ಧೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಈ ನಮ್ಮ ಹಿಂದಿನ ಒಂದು ಏನು ಗ್ರಾಮೀಣ ಆಟೋಟ ಸ್ಪರ್ಧೆಗಳು ಯಶಸ್ವಿಯಾಗಲಿ, ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮ ಅತಿ ಹೆಚ್ಚು ಸಂಭ್ರಮಾಚರಣೆಯಿಂದ ಆಚರಿಸಲಿ ಎಂದು ಹಾರೈಸುತ್ತೇನೆ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯಬೇಕು ಎಂದರು. ಕುಂದಾಪುರ ಕಲಾಕ್ಷೇತ್ರ ಇದರ ಮೂಲಕ ಇವತ್ತು ಗ್ರಾಮೀಣ ಕ್ರೀಡೆ, ಅದರಲ್ಲೂ ಲಗೋರಿ ಅತ್ಯಂತ ಸಂಭ್ರಮದಿಂದ ಇಡೀ ಕುಂದಾಪುರಕ್ಕೆ ಕುಂದಾಪುರ ಹೆಮ್ಮೆ ಪಡುವಂತೆ ಮತ್ತು ಇಡೀ ಕುಂದಾಪುರ ಭಾಷೆ ಎಲ್ಲ ಜನರಿಗೂ ಖುಷಿ ಪಡುವಂತೆ ಇವತ್ತಿನ ಸಂಭ್ರಮದ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದೆ. ಮಾನ್ಯ ಶಾಸಕರಾದ ಕಿರಣ್ ಕೋಡಿಯವರು ಕಾರ್ಯಕ್ರಮಕ್ಕೆ ಅಧಿಕೃತವಾದಂಥ ಚಾಲನೆ ಕೊಟ್ಟು ನಮ್ಮೆಲ್ಲ ಅಧಿಕಾರಿಗಳು, ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಲಗೋರಿ ಅತ್ಯಂತ ಯಶಸ್ವಿಯಾಗಬೇಕು. ಆ ಮೂಲಕ ಕುಂದಕನ್ನಡ, ಅದರಲ್ಲೂ ಕುಂದಾಪುರ ಕನ್ನಡಕ್ಕೆ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ.
ಸಂದರ್ಭದಲ್ಲಿ ತಹಶೀಲ್ದಾರ್ ಶೋಭಾಲಕ್ಷ್ಮಿ, ಹಟ್ಟಿಯಂಗಡಿ ಲೋಕನಾಥೇಶ್ವರ ದೇವಸ್ಥಾನದ ಧರ್ಮದರ್ಶಿ ಸನತ್ ಕುಮಾರ್ ರೈ, ಸರಕಾರಿ ಜೂನಿಯರ್ ಕಾಲೇಜು ಪ್ರಾಂಶುಪಾಲ ಬಿಜಿ ರಾಮಕೃಷ್ಣ, ಉಪಪ್ರಾಂಶುಪಾಲ ಕಿರಣ್ ಹೆಗ್ಡೆ, ರಾಘವೇಂದ್ರ ಕುಂದರ್ ಬ್ರಹ್ಮಾವರ, ರಮೇಶ್ ಕುಂದರ್, ಲಯನ್ಸ್ ಕ್ಲಬ್ ಉಪಗವರ್ನರ್ ರಾಜೀವ್ ಕೋಟ್ಯಾನ್, ತಾಲೂಕು ಯುವಜನ ಸೇವಾ ಕ್ರೀಡಾಧಿಕಾರಿ ಕುಸುಮಾಕರ ಶೆಟ್ಟಿ, ಸರಕಾರಿ ಜೂನಿಯರ್ ಕಾಲೇಜು ಉಪನ್ಯಾಸಕ ಉದಯಕುಮಾರ್ ಶೆಟ್ಟಿ ಕಾಳಾವರ, ಕ್ರೀಡಾಪಟು ಪ್ರದೀಪ್ ಚಂದ್ರ ಶೆಟ್ಟಿ ಉಪಸ್ಥಿತರಿದ್ದರು. ದೈಹಿಕ ಶಿಕ್ಷಣ ಶಿಕ್ಷಕ ಚಂದ್ರಶೇಖರ ಬೀಜಾಡಿ ಕಾರ್ಯಕ್ರಮ ನಿರ್ವಹಿಸಿ ಕಲಾಕ್ಷೇತ್ರ ಟ್ರಸ್ಟ್ನ ರಾಜೇಶ್ ಕಾವೇರಿ ವಂದಿಸಿದರು. ವಿವಿಧ ಆಟೋಟ ಸ್ಪರ್ಧೆಗಳಾದ ಮಹಿಳೆಯರಿಗೆ, ಪುರುಷರಿಗೆ ಪ್ರತ್ಯೇಕವಾಗಿ ಹಗ್ಗಜಗ್ಗಾಟ, ಥ್ರೋಬಾಲ್ ಸ್ಪರ್ಧೆ, ಉಳಿದಂತೆ ಚಿನ್ನಿದಾಂಡು, ಬೆಂಚೆಂಡು, ಗೋಣಿಚೀಲ ಓಟ, ಟಯರ್ ಓಟ, ಉಪ್ಪುಮೂಟೆ, ಗೂಟಸುತ್ತಿ ಓಟ, ಉಪ್ಪುಮುಡಿ, ಮನುಷ್ಯರ ಕಂಬಳ, ಲಗೋರಿ, ಚೆನ್ನೆಮಣೆ, ಗೋಲಿ ಆಟ ಹೀಗೆ ವಿವಿಧ ಸ್ಪರ್ಧೆಗಳನ್ನು ಬ್ರಹ್ಮಾವರ, ಕುಂದಾಪುರ, ಬೈಂದೂರು, ಹೆಬ್ರಿ ತಾಲೂಕುಗಳ ಕುಂದಾಪುರ ಕನ್ನಡಿಗರಿಗೆ ನಡೆಯಿತು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Nav Bharat Circle, Mangalore. She falls, she rises, enigmatic, enchanting. Her grace, incomparable. Her power, unimaginable. Call her a creator. Call her a goddess. Call her a force of nature. We call her inspiration. Mind Diamonds presents Nua by Malabar Gold and Diamonds. ನಿಪ್ಪೋನ್ ಪೇಂಟ್ ಅಲ್ಲಿ ಏನಿದೆ ಅಂತ ಗೊತ್ತಾ? ಪೇಂಟ್ ಇದೆ, ಅದಕ್ಕಿಂತ ಹೆಚ್ಚು ಪಟ್ಟಿ, ಪ್ರೈಮರ್ ಎಲ್ಲ ಇದೆ. ಅದಕ್ಕಿಂತಲೂ ಜಾಸ್ತಿ. ಅದಕ್ಕಿಂತ ಜಾಸ್ತಿನಾ? ನಿಪಾನ್ ಪೇಂಟ್ ಗಿಂತ ಹೆಚ್ಚು, ಅತಿ ಶೀಘ್ರದಲ್ಲಿ. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448608426. Pull up the flicks and I take it on gear. Pull up the hands and I feel more beer. I dig don. I sick don. Take it on the roll and the show and the pull up the flicks and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply.
ದಕ್ಷಿಣ ಕನ್ನಡದ ವಿಶ್ವವಿಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಏನಪೋಯ ಯೂನಿವರ್ಸಿಟಿ. ಹಚ್ಚ ಹಸಿರು ಪರಿಸರ ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನ ನೀಡುವ ಏನಪೋಯ ಯೂನಿವರ್ಸಿಟಿ. ಏನಪೋಯ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತು ಫಿಸಿಯೋಥೆರಪಿ ಈ ಎಲ್ಲಾ ಕಾಲೇಜ್ಗಳು ನಮ್ಮಲ್ಲಿವೆ. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಓಪನ್ ಏರ್ ಥಿಯೇಟರ್, ಲ್ಯಾಬೊರೇಟರೀಸ್, ಲೈಬ್ರರಿ, ಕ್ಯಾಂಟೀನ್, ಪ್ರೇಯರ್ ಹಾಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಟೇಕ್ ಕೇರ್, ಹೋಮಿಯೋಪತಿ, warm composting, employment and placement cell. ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಏನಪೋಯ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಸಂಪರ್ಕಿಸಿ www.enapoya.edu.in. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru. ಈ ಸಂಜೆ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ವಿರಾಮದ ಬಳಿಕ ಈ ಸಂಜೆಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ಎಆರ್ಡಿ ವಾಮಂಜೂರು, ತೊಕ್ಕೊಟ್ಟು ಹಾಗೂ ಉರುವ ಚಿಲಿಂಬಿಯಲ್ಲಿರುವ ವಿಕೆ ಫರ್ನಿಚರ್ ಮತ್ತು ಇಲೆಕ್ಟ್ರಾನಿಕ್ ಶೋರೂಮ್ನಲ್ಲಿ ವಿಶೇಷ ರಿಯಾಯಿತಿಯ ಆಷಾಢ ಸೇಲ್ ನಡೆಯುತ್ತಿದೆ. ಉತ್ತಮ ಗುಣಮಟ್ಟದ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ಗಳಿಗೆ ಹೆಸರುವಾಸಿಯಾದ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಶೋರೂಮ್ನಲ್ಲಿ ವಿಶೇಷ ರಿಯಾಯಿತಿಯ ಆಷಾಢ ಸೇಲನ್ನು ಹಮ್ಮಿಕೊಂಡಿದ್ದಾರೆ. ಬೆಲೆಗಳು ಅತ್ಯಂತ ಪಾರದರ್ಶಕವಾಗಿದೆ. ಫರ್ನಿಚರ್ಗಳಾದ ಎಲ್ ಕಾರ್ನರ್ ಸೋಫಾ, ಮರದ ಸೋಫಾ 3+1+1, ಕುಷನ್ ಸೋಫಾ 3+2+1, ಡೈನಿಂಗ್ ಟೇಬಲ್, ವಾರ್ಡ್ರೋಬ್, ಕಾಟ್, ಬೆಡ್ರೂಮ್ ಸೆಟ್, ಕ್ರಾಕರಿ ಯೂನಿಟ್, ಬುಕ್ ಶೆಲ್ಸ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ರಾಕಿಂಗ್ ಚೇರ್, ದಿವಾನ್, ಎಲೆಕ್ಟ್ರಾನಿಕ್ಸ್ ಐಟಂಗಳಾದ ಎಸಿ, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಇನ್ವರ್ಟರ್, ಚಿಮಣಿ ಮತ್ತು ಗ್ಯಾಸ್ ಸ್ಟವ್ ಮುಂತಾದವುಗಳ ಮೇಲೆ ಆಫರ್ಸ್ ಲಭ್ಯವಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಕೋಂಬೋ ಖರೀದಿಗೆ ಇದೀಗ ವಿಶೇಷ ಅವಕಾಶವಿದೆ. ಪ್ಲಾಟಿನಂ ಕೋಂಬೋ ಆಫರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಸೆಟ್, ಗೆಸ್ಟ್ ಬೆಡ್ರೂಮ್ ಸೆಟ್, ಕಾರ್ನರ್ ಸೋಫಾ, 6 ಚೇರ್ಗಳ ಡೈನಿಂಗ್ ಸೆಟ್, ಟಿವಿ ಯೂನಿಟ್, ಸೆಂಟರ್ ಟೇಬಲ್, 50 ಇಂಚಿನ ಟಿವಿ, ಸೈಡ್ ಬೈ ಸೈಡ್ ರೆಫ್ರಿಜರೇಟರ್, ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್, ವಾಟರ್ ಪ್ಯೂರಿಫೈಯರ್, ವಾಟರ್ ಹೀಟರ್ ಪ್ಯಾಕೇಜ್ 3,29,999 ರೂಪಾಯಿಗೆ ಪ್ಲಾಟಿನಂ ಕೋಂಬೋ ಆಫರ್ಗಳಲ್ಲಿ ಲಭ್ಯವಿದೆ. ಗೋಲ್ಡ್ ಕೋಂಬೋ ಆಫರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಸೆಟ್, ಗೆಸ್ಟ್ ಬೆಡ್ರೂಮ್ ಸೆಟ್, ಸೋಫಾ ಸೆಟ್ 3+1+1, 6 ಚೇರ್ಗಳ ಡೈನಿಂಗ್ ಸೆಟ್, ಬೇಸ್ ಟಿವಿ ಯೂನಿಟ್, ಸೆಂಟರ್ ಟೇಬಲ್, 43 ಇಂಚುಗಳ ಸ್ಮಾರ್ಟ್ ಟಿವಿ, ಡಬಲ್ ಡೋರ್ ರೆಫ್ರಿಜರೇಟರ್, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಕೇವಲ 1,99,999 ರೂಪಾಯಿಗೆ ಗೋಲ್ಡ್ ಕೋಂಬೋ ಆಫರ್ಗಳಲ್ಲಿ ಲಭ್ಯವಿದೆ. ಸಿಲ್ವರ್ ಕೋಂಬೋ ಆಫರ್ನಲ್ಲಿ ಗೆಸ್ಟ್ ಬೆಡ್ರೂಮ್ ಸೆಟ್, ಸೋಫಾ ಸೆಟ್ 3+1+1, 4 ಚೇರ್ಗಳ ಡೈನಿಂಗ್ ಸೆಟ್, ಬೇಸ್ ಟಿವಿ ಯೂನಿಟ್, ಸೆಂಟರ್ ಟೇಬಲ್, 33 ಇಂಚುಗಳ ಸ್ಮಾರ್ಟ್ ಟಿವಿ, ಸಿಂಗಲ್ ಡೋರ್ ರೆಫ್ರಿಜರೇಟರ್, ಸೆಮಿ ಆಟೋಮ್ಯಾಟಿಕ್ ವಾಷಿಂಗ್ ಮೆಷಿನ್ ಕೇವಲ 1,14,999 ರೂಪಾಯಿಗೆ ಸಿಲ್ವರ್ ಕೋಂಬೋ ಆಫರ್ಗಳಲ್ಲಿ ಲಭ್ಯವಿದೆ. ವಿವಿಧ ವಿನ್ಯಾಸದ ಸಮಕಾಲೀನ ಪೀಠೋಪಕರಣಗಳು, ಒಳಾಂಗಣದ ಸಾಂಪ್ರದಾಯಿಕ ಪೀಠೋಪಕರಣಗಳು, ಆಧುನಿಕ ಬೆಡ್ರೂಮ್ ಸೆಟ್ಸ್, ವಾರ್ಡ್ರೋಬ್ಸ್,
ಬೆಡ್ಸ್, ಡೈನಿಂಗ್ ಸೆಟ್ಸ್, ಲಿವಿಂಗ್ ರೂಮ್, ಸೋಫಾ ಸೆಟ್ಸ್, ಸ್ಟಡಿ ಟೇಬಲ್ಸ್, ಮಾಡ್ಯುಲರ್ ಕಿಚನ್ಸ್, ಶ್ರೇಷ್ಠ ಗುಣಮಟ್ಟದ ಕಚೇರಿ ಪೀಠೋಪಕರಣಗಳು, ದೀರ್ಘ ಬಾಳಿಕೆ ಬರುವ ಕಸ್ಟಮೈಸ್ಡ್ ಮತ್ತು ರೆಡಿಮೇಡ್ ಗ್ರಾಹಕ ಸಾಮಗ್ರಿಗಳು ಸಮಂಜಸ ಬೆಲೆಗೆ ಲಭ್ಯವಿದೆ. ವಿಕೆ ಫರ್ನಿಚರ್ ಸ್ವತಃ ದೊಡ್ಡ ಸೋಫಾ ತಯಾರಿಕಾ ಕಂಪನಿಯಾಗಿದ್ದು ತನ್ನದೇ ಬ್ರ್ಯಾಂಡಿನ ಸೋಫಾಗಳನ್ನು ತಯಾರಿಸುತ್ತಿದೆ. ಬ್ರಾಂಡೆಡ್ ಉತ್ಪನ್ನಗಳಾದ ಸ್ಪೇಸ್ವುಡ್ ಫರ್ನಿಚರ್, ಎಕ್ಸ್ಕ್ಲೂಸಿವ್ ಡ್ಯೂರೋಪ್ಲೆಕ್ಸ್, ಕಾರ್ನಾಲ್ ಮತ್ತು ಇನ್ನಿತರ ಮ್ಯಾಟ್ರೆಸ್ಗಳು ಇಲ್ಲಿ ಲಭ್ಯವಿದೆ. ವ್ಯಾಪಕವಾದ ಫರ್ನಿಚರ್, ಎಲೆಕ್ಟ್ರಾನಿಕ್ಸ್, ಇಂಟೀರಿಯರ್, ಫರ್ನಿಶಿಂಗ್, ಹೋಮ್ ಅಪ್ಲಯನ್ಸಸ್, ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಕಿಚನ್ ವೇರ್ಸ್, ಕ್ರಾಕರೀಸ್, ಗೃಹಾಲಂಕಾರ ಸಾಮಗ್ರಿಗಳು ಹೀಗೆ ಮನೆ, ಕಚೇರಿ, ಶಾಲೆ, ಕಾಲೇಜು, ಮಸೀದಿ, ಚರ್ಚ್, ದೇವಾಲಯಗಳ ಸಾಮಗ್ರಿಗಳ ಆಯ್ಕೆ ಮತ್ತು ಖರೀದಿಗೆ ವಿಪುಲ ಅವಕಾಶಗಳಿವೆ. ಬಜಾಜ್ ಫೈನಾನ್ಸ್, ಎಚ್ಡಿಎಫ್ಸಿ, ಎಚ್ಡಿಬಿ ಮತ್ತು ಐಡಿಎಫ್ಸಿ ಫೈನಾನ್ಸ್ ವತಿಯಿಂದ ನಗದು ಹಣ ಪಾವತಿಸದೆ ಸುಲಭ ಮಾಸಿಕ ಕಂತುಗಳಲ್ಲಿ ಖರೀದಿಸಬಹುದಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಇಲೆಕ್ಟ್ರಾನಿಕ್ಸ್ ಕಂಪನಿಗಳಾದ ಸ್ಯಾಮ್ಸಂಗ್, ಎಲ್ಜಿ, ಪ್ಯಾನಾಸೋನಿಕ್, ಸೋನಿ, ಹೈಯರ್, ವರ್ಲ್ಪೂಲ್, ಬಾಷ್, ಐಎಫ್ಬಿ, ಗೋಡ್ರೇಜ್, ಓ ಜನರಲ್, ಲಾಯ್ಡ್, ಹ್ಯಾವೆಲ್ಸ್, ಡೈಕಿನ್, ವಿಗಾರ್ಡ್ ಮುಂತಾದ ಬ್ರ್ಯಾಂಡ್ಗಳ ಗೃಹೋಪಯೋಗಿ ಇಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಟಿವಿ, ರೆಫ್ರಿಜರೇಟರ್, ಎಸಿ, ವಾಷಿಂಗ್ ಮೆಷಿನ್, ವಾಟರ್ ಹೀಟರ್, ವಾಟರ್ ಪ್ಯೂರಿಫೈಯರ್, ಚಿಮ್ನಿ, ಹ್ಯಾಬ್ಸ್, ಕೂಲರ್, ಫ್ಯಾನ್ಸ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋವೇವ್ ಓವನ್, ಇಸ್ತ್ರಿ ಪೆಟ್ಟಿಗೆ, ಕ್ರಾಕರಿ ಮತ್ತು ಡೆಕೋರೇಟಿವ್ ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ಸ್ಯಾಮ್ಸಂಗ್, ನೋಕಿಯಾ, ವಿವೋ, ಡೆಲ್, ಲೆನೋವೋ ಬ್ರ್ಯಾಂಡುಗಳ ಮೊಬೈಲ್ಗಳು, ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತಿತರ ಇಲೆಕ್ಟ್ರಾನಿಕ್ಸ್ ಉತ್ಪನ್ನಗಳು ದೊರೆಯುತ್ತವೆ. ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಫರ್ನಿಚರ್ಗಳನ್ನು ತಯಾರಿಸಿ ಕೂಡ ಕೊಡಲಾಗುವುದು. ಶೋರೂಂಗಳು ವಿಶಾಲವಾಗಿದ್ದು ವಾಹನ ನಿಲುಗಡೆಗೆ ವಿಪುಲ ಅವಕಾಶವಿದೆ. ಈ ಮಳಿಗೆಗಳು ರವಿವಾರವೂ ತೆರೆದಿರುತ್ತದೆ. ಏರ್ಪೋರ್ಟ್ ರಸ್ತೆ, ಯಯ್ಯಾಡಿ, ಕಲ್ಲಾಪು, ತೊಕ್ಕೊಟ್ಟು, ಉರುವ, ಚಿಲಿಂಬಿ ಹಾಗೂ ವಾಮಂಜೂರು ಸೈಂಟ್ ಜೋಸೆಫ್ ಕಾಲೇಜ್ನ ಬಳಿ ಇರುವ ವಿಕೆ ಫರ್ನಿಚರ್ ಮತ್ತು ಇಲೆಕ್ಟ್ರಾನಿಕ್ಸ್ ಮಳಿಗೆಗಳಿಗೆ ಭೇಟಿ ನೀಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ www.vkfurnitureandelectronics.com ಅನ್ನು ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ತೊಕ್ಕೊಟ್ಟು. ಮಂಗಳೂರಿನ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯ ವತಿಯಿಂದ ಅಕ್ಷಯ ಧರ್ಮ ಶಿಕ್ಷಣ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವು ನಡೆಯಿತು. ಬೊಕ್ಕಪಟ್ಟಣದ ಅಕ್ಷಯ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮಕ್ಕೆ ಬೊಕ್ಕಪಟ್ಟಣದ ಅಕ್ಷಯ ಧರ್ಮ ಶಿಕ್ಷಣ ಕೇಂದ್ರದ ಡಾ ಅರುಣ್ ಉಳ್ಳಾಲ್ ಅವರು ಸಂಪನ್ಮೂಲ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಮಂಗಳೂರಿನ ಒಂದು ಪ್ರಸಿದ್ಧ ದೇವಳಕ್ಕೆ ಹೋದಾಗ ಸಹಜವಾಗಿ ಪ್ರಸಾದ ವಿತರಣೆಯ ಒಂದು ನೋಟ ನೋಟಿಗೆ ಸಿಕ್ಕಿತು. ಇದ್ದಕ್ಕಿದ್ದ ಹಾಗೆ ಒಂದು ಪದವಿ ಕಲಿಯುವಂತಹ ವಿದ್ಯಾರ್ಥಿ ಎಲ್ಲರೂ ತೀರ್ಥಕ್ಕೆ ಬಲಗೈಯ ಮುದ್ರೆಯನ್ನು ತೋರಿಸುತ್ತಿರುವ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗ ಎಡಗೈಯನ್ನು. ಮಂಗಳೂರು ಪಾಲಿಕೆಯ ಸದಸ್ಯರಾದ ಜಗದೀಶ್ ಎಂ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಬೋಳೂರು ಶ್ರೀ ಜಾರಂದಾಯ ದೈವಸ್ಥಾನದ ಬಲರಾಜ್ ಪಿ ಕೋಟ್ಯಾನ್, ಮುಖ್ಯ ಶಿಕ್ಷಕಿ ಗೀತಾ ಲಕ್ಷ್ಮೀಶ್ ಹಾಗೂ ಬೊಕ್ಕಪಟ್ಟಣ ಯುವಜನ ಸಂಘ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಶೆಟ್ಟಿ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಸಂಘದ ಸದಸ್ಯರಾದ ಗಿರಿಧರ್ ಕೋಟ್ಯಾನ್ ನಿರೂಪಿಸಿದರು. ಯುವಜನ ಸಂಘದ ಕಾರ್ಯದರ್ಶಿ ಕಾರ್ತಿಕೇಯ ಬಂಗೇರ ವಂದಿಸಿದರು. ಅಕ್ಷಯ ಸಭಾಭವನದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 10:30ರಿಂದ 11:30 ತನಕ 5 ವರ್ಷದಿಂದ 15 ವರ್ಷದ ವಯಸ್ಸಿನ ಹುಡುಗ ಹುಡುಗಿಯರಿಗೆ ಉಚಿತವಾಗಿ ಧರ್ಮ ಶಿಕ್ಷಣ ತರಬೇತಿ ಕೊಡಲಾಗುವುದು. ಆಸಕ್ತರು ಕಚೇರಿಯಲ್ಲಿ ಹೆಸರು ನೋಂದಾಯಿಸಬಹುದು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಸರ್ಕಾರದ ಈ ಬಜೆಟ್ ತೆರಿಗೆಯ ಉಗ್ರವಾದವಾಗಿದ್ದು ಮಧ್ಯಮ ವರ್ಗದವರ ಬೆನ್ನಿಗೆ ಬಲವಾಗಿ ಚೂರಿ ಹಾಕಲಾಗಿದೆ ಎಂದು ಬಜೆಟ್ ಚರ್ಚೆಯಲ್ಲಿ ಮಾತನಾಡಿದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಹೇಳಿದರು. ದೇಶದೆಲ್ಲೆಡೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಬಜೆಟ್ನಲ್ಲಿ ಉಲ್ಲೇಖವೇ ಇಲ್ಲ.
ಶಿಕ್ಷಣದಂತಹ ಪ್ರಮುಖ ಕ್ಷೇತ್ರಗಳಿಗೆ ಹಣ ಕಡಿತ ಮಾಡಲಾಗಿದೆ. ಅಗ್ನಿವೀರ್ ಎನ್ನುತ್ತೀರಿ, ಅವರಿಗೆ ಮಾಡುತ್ತಿರುವ ವೆಚ್ಚದ ಬಗ್ಗೆಯೇ ಉಸಿರು ಬಿಟ್ಟಿಲ್ಲ. ಟ್ಯಾಕ್ಸ್ ಟೆರರಿಸಂ ಆಗಿ ಈ ಬಜೆಟ್ ಮಧ್ಯಮ ವರ್ಗದವರನ್ನು ಕಾಡುತ್ತಿದೆ. ಮನಬಂದಂತೆ ಜಿಎಸ್ಟಿ ಮಾಡಿ ಸಣ್ಣ ಕೈಗಾರಿಕೆಗಳಿಗೆ ಹೊಡೆತ ನೀಡಿದ್ದೀರಿ. ಕೊರೋನಾ ಬಂದಾಗ ಬಟ್ಟಲು ಬಡಿಯಿರಿ, ಮೊಬೈಲ್ ರಿಂಗಣಿಸಿರಿ ಎಂದು ಮೋದಿ ಅವರು ಹೇಳಿದರು. ಅದನ್ನೆಲ್ಲ ಮಾಡಿದ ಜನರಿಗೆ ಈ ಬಜೆಟ್ ತಟ್ಟಿನಿಂದಲೇ ಹೊಡೆದಿದೆ ಎಂದು ರಾಹುಲ್ ಗಾಂಧಿಯವರು ಹೇಳಿದರು. ವಿಮಾನ ಮತ್ತು ರೈಲು ನಿಲ್ದಾಣ ಹಾಗೂ ದಾರಿಗಳನ್ನು ತಮ್ಮೊಡನೆ ಒಪ್ಪಂದಕ್ಕೆ ಬಂದವರಿಗೆ ಮೋದಿಯವರು ಒಪ್ಪಿಸಿಬಿಟ್ಟಿದ್ದಾರೆ. ಅಂಬಾನಿ, ಅದಾನಿ ಇಬ್ಬರಿಗೆ ದೇಶದ ಎಲ್ಲವನ್ನೂ ಒಪ್ಪಿಸಲು ಮೋದಿಯವರಿಗೆ ಅಧಿಕಾರವೇ ಎಂದು ಅವರು ಪ್ರಶ್ನಿಸಿದರು. ಆಗ ಬಿಜೆಪಿಯವರು ಗದ್ದಲ ಮಾಡಿದರು. ದೊಡ್ಡ ಉದ್ಯಮಿಗಳಿಗೆ ನಿಮ್ಮ ಬೆಂಬಲ ಈ ರೀತಿಯದು ಎಂದು ರಾಹುಲ್ ಗಾಂಧಿಯವರು ಛೇಡಿಸಿದರು. 6 ಜನರು ಲೋಟಸ್ ಚಕ್ರವ್ಯೂಹವನ್ನು ನಿಯಂತ್ರಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. I spoke about some concepts, religious concepts. Shivji's concept of ahimsa, the fact that the Trishul is placed behind the back and is not held in the hand. I spoke about the snake on Shivji's neck. And I also said how all religions in our country propose the idea of non-violence and can be encapsulated in the phrase "Daro mat, darao mat." And I also said that there is an idea beyond the personal, the idea of the Abhay Mudra, that transmits this notion of ahimsa and affection and fearlessness to everybody else. Speaker Sir, as I said in my speech, there is an atmosphere of fear. Dar ka mahol hai Hindustan mein. And that fear has pervaded every aspect of our country. My friends are smiling, but they are also scared. They are scared. सर मैं आ रहा हूँ सर, बजट है सर, बजट पे ही बोल रहा हूँ सर. Sir, you see the problem is, sir, in the BJP only one man is allowed to dream to be Prime Minister. If the Defense Minister decides he wants to be Prime Minister, there's a big problem, there is fear. So this fear has been spread throughout the country, and the question I was asking myself was, why is this fear spreading so deeply? Why is it that my friends in the BJP are terrified, the ministers are terrified, the farmers of India are terrified, workers, youngsters? 21वीं सदी में सर एक नया चक्रव्यूह तैयार हुआ है. स्पीकर सर, वो भी लोटस की शेप में है सर, और उसका चिन्ह प्रधानमंत्री जी अपनी छाती पर लगा के चलते हैं. सर, जो अभिमन्यु के साथ किया गया था, जो अभिमन्यु को चक्रव्यूह में फंसाया गया था, वही हिंदुस्तान के साथ किया गया है. हिंदुस्तान के युवाओं के साथ, हिंदुस्तान के किसानों के साथ, हमारी माताओं बहनों के साथ, स्मॉल बिजनेसेस के साथ, मीडियम साइज बिजनेस के साथ. सर, अभिमन्यु को 6 लोगों ने मारा था. उनके नाम द्रोणाचार्य, कर्ण, कृपाचार्य, कृतवर्मा, अश्वत्थामा और शकुनी. सर, आज भी चक्रव्यूह के बीच में 6 लोग हैं. सर, चक्रव्यूह के बिल्कुल सेंटर में, चक्रव्यूह में हजारों लोग होते हैं सर, मगर उसके बिल्कुल सेंटर में 6 लोग कंट्रोल करते हैं. तो जैसे उस टाइम 6 लोग कंट्रोल करते थे, वैसे आज भी 6 लोग कंट्रोल कर रहे हैं. चक्रव्यूह को नरेंद्र मोदी जी, अमित शाह जी, मोहन भगवत जी, अजीत दोवल जी, अंबानी और अदानी जी कंट्रोल कर रहे हैं. प्लीज एक मिनट प्लीज नहीं सर, बोलने दीजिए. हाँ, द चक्रव्यूह that has captured India has 3 forces behind it. First is the idea of monopoly capital, that 2 people should be allowed to own
the entire Indian wealth. So one element of the Chakravyuh is coming from the concentration of financial power. The first पहला काम इस चक्रव्यूह ने क्या किया? जो हिंदुस्तान को रोजगार देते हैं, स्मॉल एंड मीडियम बिजनेसेस हैं, जो करोड़ों युवाओं को रोजगार देते थे, उन पर इस चक्रव्यूह ने आक्रमण किया। कैसे किया? नोटबंदी, जीएसटी और टैक्स टेररिज्म। आप लोग आतंकवाद की बात करते हो, पूरे देश में अगर कोई भी व्यक्ति छोटा बिजनेस चलाता है तो रात को उसको फोन कॉल आता है इनकम टैक्स डिपार्टमेंट से, जीएसटी से, और टैक्स टेररिज्म का वो शिकार बनता है। इस टैक्स टेररिज्म को रोकने के लिए बजट में आपने कुछ नहीं किया है। तो टैक्स टेररिज्म के कारण और ये जो आपकी नीतियां हैं, जो आपने कोविड के समय बड़े बिजनेसेस की मदद की और जो स्मॉल एंड मीडियम बिजनेसेस थे उनको खत्म किया, उसके कारण आज हिंदुस्तान के युवाओं को रोजगार नहीं मिल सकता है। ಯುವಚೇತನ ಹೊಸಬೆಟ್ಟು ಕುಳಾಯಿ ಇದರ 31ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಗರಿ ಶ್ರೀನಿವಾಸ ಭಾಗವತ ಸಂಸ್ಮರಣೆ ವೇದಿಕೆ ಸುರತ್ಕಲ್ ವತಿಯಿಂದ ಪ್ರತಿಷ್ಠಿತ ಅಗರಿ ಪ್ರಶಸ್ತಿ, ಅಗರಿ ರಘುರಾಮ ಸನ್ಮಾನ, ಅಗರಿ ಸಂಸ್ಮರಣೆ, ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಅಭಿನಂದನಾ ಸಮಾರಂಭ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವು ಹೊಸಬೆಟ್ಟು ನವಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಪ್ರತಿಷ್ಠಿತ ಅಗರಿ ಪ್ರಶಸ್ತಿಯನ್ನು ಯಕ್ಷಗಾನ ಭಾಗವತ ಪುತ್ತಿಗೆ ರಘುರಾಮ ಹೊಳ್ಳ ಅವರಿಗೆ ಪ್ರದಾನಿಸಲಾಯಿತು. ಅಗರಿ ರಘುರಾಮ ಸನ್ಮಾನ ಪುರಸ್ಕಾರವನ್ನು ಉಡುಪಿಯ ಕಲೆ ಮತ್ತು ಸಮಾಜ ಸೇವಾ ಸಂಸ್ಥೆ ಯಕ್ಷಗಾನ ಕಲಾರಂಗಕ್ಕೆ ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಹರಿನಾರಾಯಣ ದಾಸ ಅಸ್ರಣ್ಣ ಅವರು, ಯಕ್ಷಗಾನ ರಂಗಕ್ಕೆ ಅಗರಿ ಶ್ರೀನಿವಾಸ ಭಾಗವತರು ಹಾಗೂ ರಘುರಾಮ ಭಾಗವತರು ನೀಡಿದ ಸೇವೆ ಸ್ಮರಣೀಯ. ಶ್ರೀದೇವಿ ಮಹಾತ್ಮೆ ಸಾವಿರಾರು ಸೇವೆಯನ್ನು ಕಂಡಿದೆ. ಕವಿ, ನಿರ್ದೇಶಕರಾಗಿ ಯಕ್ಷಗಾನವನ್ನು ಬೆಳೆಸಿದ ಅಗರಿ ಶೈಲಿ ಇಂದಿಗೂ ಉಳಿದುಕೊಂಡಿರುವುದು ಅವರ ಪ್ರಸಿದ್ಧಿಗೆ ಸಾಕ್ಷಿಯಾಗಿದೆ ಎಂದರು. ಕಟೀಲಿನಲ್ಲಿ ಭ್ರಾಮರಿ ಯಕ್ಷಗಾನ ಮಂಡಳಿ ಯಕ್ಷಗಾನ ನಡೀತಾ ಇತ್ತು. ಅದಕ್ಕೆ ಭಾಗವತಿಗೆ ಬರುವ ಸಂದರ್ಭದಲ್ಲಿ ನಮ್ಮ ಸರಸ್ವತಿ ಸ್ಥಳದಲ್ಲಾಗತಕ್ಕಂತಹ ಆ ಕಾರ್ಯಕ್ರಮಕ್ಕೆ ಕಾರಿನಿಂದ ಹಿಡಿದು ಕಟೀಲು ದೇವರ ದರ್ಶನ ಮಾಡಿ ಮೇಲೆ ಕರ್ಕೊಂಡು ಬಂದು ಕುರ್ಚಿಯಲ್ಲಿ ಕೂತ್ಕೊಳಿಸಿ ಅವರಿಗೆ ಬಾಯಿಗೆ ಕೊಟ್ಟು ಪುನಃ ಒಂದು ರಂಗಸ್ಥಳದಲ್ಲಿ ಮತ್ತೆ ಹೇಳಿಟ್ಟು ಕೂತ್ಕೊಳ್ಳಿಸುವಲ್ಲಿಗೂ ಒಬ್ಬ ಜನ ಬೇಕು. ಯಾಕಂದರೆ ಅವ್ರಿಗೆ ಕಣ್ಣು ಕಾಣ್ತಾನೆ ಇರಲಿಲ್ಲ. ಸ್ವಲ್ಪವೂ ಕಣ್ಣು ಕಾಣದ ವ್ಯಕ್ತಿಯಾಗಿ ಅಲ್ಲಿ ಕೂತ್ಕೊಂಡು ಬಂದರೆ ಯಾವುದೇ ಪ್ರಸಂಗ ಇರಲಿ ಆ ಪದ್ಯ ಹೇಳಲಿಕ್ಕೆ ಅವರಿಗೆ ಪುಸ್ತಕ ಬೇಡ, ಏನು ಬೇಡ, ಅವರು ಬಾಯಿ ಪಾಠದ ಒಂದು ಪದ್ಯವನ್ನು ಹೇಳುವುದರಲ್ಲಿ ಖುಷಿ. ಯಾವ ಪ್ರಸಂಗಕ್ಕೂ ಅವರಿಗೆ ಪದ್ಯ ಪುಸ್ತಕ ಬೇಡ. ಹೇಗೆ ಯಕ್ಷಗಾನದಲ್ಲಿ ಅರ್ಥಧಾರಿಗಳಿಗೆ ಅರ್ಥ ಹೇಳಲಿಕ್ಕೆ ಬಾಯಿಪಾಠ ಅಲ್ವೋ, ಬಾಯಿಪಾಠ ಇರಬಾರ್ದು, ಅವರಲ್ಲಿ ಹೇಳಬೇಕು ಅಂತಿತ್ತು. ಹಾಗೆ ಭಾಗವತರಾದವರು ಪದ್ಯವನ್ನು ಬಾಯಿಪಾಠದಲ್ಲಿ ಈ ಎರಡು ಅವರಿಗಿರುವ ವ್ಯತ್ಯಾಸ. ಆ ವ್ಯತ್ಯಾಸವನ್ನು ಸರಿಯಾಗಿ ತಿಳಿದುಕೊಂಡು ಯಾವ ಪದ್ಯಕ್ಕೂ ಯಾವ ಪ್ರಸಂಗಕ್ಕೂ ಪದ್ಯ ಪುಸ್ತಕವನ್ನು ನೋಡದೇ ಇರೋದ್ರಿಂದ ಕಣ್ಣು ಕಾಣುವಿಕೆ ಎನ್ನುವುದು ಇಲ್ಲದೇ ಇರುವಂಥದ್ದು ಅವರಿಗೆ ಭಾಗವತಿಗೆ ಹೇಳಲಿಕ್ಕೆ ಸಮಸ್ಯೆ ಆಗಿದೆ. ಅಂತಹ ಒಬ್ಬ ಮೇರು ವ್ಯಕ್ತಿ ಅಗರಿ ಶ್ರೀನಿವಾಸ ಭಾಗವತ. ವಿದುಷಿ ಸುಮಂಗಳ ರತ್ನಾಕರ್ ಅಗರಿ ಸಂಸ್ಮರಣೆ ಹಾಗೂ ವಾದಿರಾಜ ಕಲ್ಲೂರಾಯ ಅಭಿನಂದನಾ ನುಡಿಗಳನ್ನಾಡಿದ್ರು. ಭರತನಾಟ್ಯ ಕಲಾವಿದರಾಗಿ ನಮ್ಮ ಕ್ಷೇತ್ರದಲ್ಲಿ ಈ ಪರೀಕ್ಷೆಗಳಿಗೆಲ್ಲ ಆಗುವಾಗ ಅನೇಕ ಹಿರಿಯ ನೃತ್ಯ ಗುರುಗಳನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಯಾರ್ಯಾರು ಈ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ್ದಾರೆ, ಪರೀಕ್ಷಾ ದೃಷ್ಟಿಯಿಂದ ಅದು ಕಷ್ಟ ಆದರೂ ಯಥಾರ್ಥವಾಗಿ ನಮಗೆ ಅನೇಕ ವಿಚಾರಗಳನ್ನು ಹೇಳಿಕೊಡ್ತದೆ. ಅವರು ಬದುಕಿನಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡಿದರು, ಸಾಧನೆ ಮಾಡುವಾಗ ಏನು ಕಷ್ಟಗಳು ಎದುರಾಗಿದ್ದವು, ನಾವು ಹೇಗೆ ತಿಳಿಸಬೇಕು, ಅವರು ಮಾಡಿದ ಸಾಧನೆಯಿಂದ ನಾವು ವಿದ್ಯಾರ್ಥಿಗಳಾಗಿ ಏನನ್ನು ಕಲಿತುಕೊಳ್ತೇವೆ ಅಂತ ಈ ಎಲ್ಲ ವಿಚಾರಗಳು ಕೂಡ ಅಗರಿಯ ಜನ ಕುರಿತಾಗಿ ಅಧ್ಯಯನ ಮಾಡ್ತಾ
ಸ್ವಲ್ಪ ಮಟ್ಟಿಗೆ ನನಗೆ ತಿಳಿಯುವುದಕ್ಕೆ ಸಂತೋಷ ಆಯಿತು. ಹೌದು, ಹಿರಿಯರನ್ನು ಯಾಕೆ ಸ್ಮರಿಸಬೇಕು ಅಂತ ಹೇಳಿದರೆ ಅವರು ಬೇರಿನಿಂದಲೇ ಚಿಗುರು ಬರುವುದಿಲ್ವೇ. ಈ ಯಕ್ಷಗಾನ ಎಷ್ಟು ಹುರಿಸಾಗಿ ಬೆಳಬೇಕು ಅಂತಾದರೆ ಆಗ ಈ ಕಲೆಗೆ ಭದ್ರವಾದಂತಹ ಬೇರನ್ನು ಹಾಕಿಕೊಟ್ಟಂತಹ, ಹಾಗಾಗಿ ಶ್ರೀನಿವಾಸ ಭಾಗವತರಂತಹ ಪ್ರಾತಸ್ಮರಣೀಯರನ್ನ ನಾವು ಸ್ಮರಿಸಲೇಬೇಕಾಗ್ತದೆ. ಯಕ್ಷಗಾನದ ರಂಗಸ್ಥಳವನ್ನೇ ಕರ್ಮಸ್ಥಳವನ್ನಾಗಿಸಿಕೊಂಡು ತೊಡಗಿಸಿಕೊಂಡಂತಹ ಆ ದಿವಸಗಳಲ್ಲಿ, ಆರಂಭದ ದಿವಸಗಳಲ್ಲಿ ಪತ್ತೆ ಹೇಳುವುದು, ಚೌಕಿಯಲ್ಲಿ ತಿರುಗಾಡುವುದು, ತಮ್ಮ ಎಂದಿನ ಸಹಜ ನಗುವಿನ ಶೈಲಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾ ಇದ್ದರು. ಒಂದು ದಿವಸ ಹಿರಿಯ ಭಾಗವತರಾದಂತಹ ಗಣತೋಗ ಭಾಗವತರು ಇಲ್ಲದ ಸಮಯದಲ್ಲಿ ಪತ್ತೆ ಹೇಳುವ ಸಂದರ್ಭದಲ್ಲಿ ಹಿರಿಯ ಕಲಾವಿದರ ಒಬ್ಬರಿಗೆ ತನಗೆ ಬೇಕಾದ ಹಾಗೆ ಪದ್ಯ ಬರಲಿಲ್ಲ ಅಂತ ತಿರುವು ನೋಡಿ ಇವರನ್ನು ನಿಟ್ಟಿಸಿ ನೋಡಿದರು. ಅದನ್ನೇ ಹಠವನ್ನಾಗಿ ಸ್ವೀಕರಿಸಿದವರು ಇವರು. ಅವರಿಗೆ ಕಣ್ಣೀರು ಹಾಕಲಿಲ್ಲ, ಅಯ್ಯೋ ನನಗೆ ಯಕ್ಷಗಾನವೇ ಬೇಡ ಅಂತ ಹೇಳಲಿಲ್ಲ. ಅದೇ ಕಲಾವಿದರಿಂದ ಬಡಿದೆ ಅಂತ ಹೇಳಿಸಿಕೊಳ್ಳುವ ತನಕ ಬೆಳೆದರು. ಯಾವ ಏನು ಹೆಸರು ಅಂತ ಬೇಡ, ಅಂದು ತನ್ನ ಕುರಿತಾಗಿ ಆಡಿದಂತಹ ಮಾತುಗಳನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿ ಬೆಳೆದವರು. ಅಗರಿ ರಾಘವೇಂದ್ರ ರಾವ್ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಶ್ರೀದೇವಿ ಮಹಾತ್ಮೆಯನ್ನು ಗಿನ್ನಿಸ್ ದಾಖಲೆಗೆ ಸೇರಿಸುವ ಪ್ರಯತ್ನ ಮಾಡಲಾಗುತ್ತಿದೆ. ಯಕ್ಷಗಾನದ ಬೆಳವಣಿಗೆಗೆ ನಮ್ಮಿಂದಾದ ಸೇವೆಯನ್ನು ವೇದಿಕೆಯ ಮೂಲಕ ಮಾಡಿಕೊಂಡು ಬರಲಾಗುತ್ತಿದೆ ಎಂದರು. 2 ಜನರೇಷನ್ ಹಿಂದೆ ಅಜ್ಜ ಸಹ ಇಲ್ಲೇ ಇತ್ತು. ಹಾಗಾಗಿ ಇದೊಂದು ಅವರಿಗೆ ಒಂದು ವಿಶೇಷವಾದಂತ, ಅಂದ್ರೆ 3ನೇ ಜನರೇಷನ್ 4ನೇ ಜನರೇಷನ್ ಅವರು ಅವರ ಸಂತಾನ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದ್ದೇನೆ. ಆ ರೀತಿಯ ಒಂದು, ಅದು ಕೂಡ ಇದು ನಾವು ಯೋಚಿಸಿ ಆದಂತಹ ಕಾರ್ಯಕ್ರಮ ಅಲ್ಲ. ಅಂದ್ರೆ ಈ ರೀತಿಯಲ್ಲಿ ಬಂದಾಗ ಅದು ಅವರ ಆಶೀರ್ವಾದದಿಂದ ಅಥವಾ ಅವರೇ ನಡೆಸಿಕೊಡುವಂತ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ಕೆಲವೊಮ್ಮೆ ಹಾಗೆ ಅದು ಆಗಿ ಹೋಗ್ತಾ ಇದೆ. ಯಕ್ಷಗಾನದಲ್ಲಿ ದೇವಿ ಮಹಾತ್ಮೆ ಅದೊಂದು ದೊಡ್ಡ ರೆಕಾರ್ಡ್ ಆಗಿ ಗಿನ್ನಿಸ್ ರೆಕಾರ್ಡ್ ಆಗ್ತಾ ಇರುವಂತಹ ಒಂದು ಪ್ರಸಂಗ. ಅದು ನಮಗೆ ನಾವು ಪ್ರತಿ ಸಲ ಹೇಳುವುದು ಯಾಕಂತ ಹೇಳಿದ್ರೆ, ಏನಾದರೂ ಒಂದು ವಿಶೇಷ ಆಗಿ ಅದು ಗಿನ್ನಿಸ್ ರೆಕಾರ್ಡ್ ಆಗುವಾಗ ಯಾರಾದ್ರೂ ಬಂದ್ರೆ ಅದು ನಾವು ಹೇಳ್ತಾನೆ ಇರ್ಬೇಕಾಗ್ತದೆ. ಯಾವಾಗ ನಮ್ಗೆ ತಥಾಸ್ತು ಅಂತೇಳಿ ನಮ್ಮ ಅಜ್ಜ ಅಥವಾ ದೇವರು ಕೊಡ್ತಾರ ಗೊತ್ತಿಲ್ಲ, ಆದಾಗ ಸಂತೋಷ ಪಡ್ತಾ ಅಂತ ಹೇಳಿ ನಾವು ಖಂಡಿತವಾಗಿ ಅದನ್ನು ಪ್ರತಿ ಸಲವೂ ಅದನ್ನ ನಾನು ಹೇಳ್ತಾ ಬರ್ತಾ ಇದ್ದೇನೆ. ಈ ರೀತಿಯ ಕಾರ್ಯಕ್ರಮ ಮಾಡಿದಾಗ ಅಗರಿ ಶೈಲಿ ಅಥವಾ ಯಕ್ಷಗಾನ ಇದಕ್ಕೆ ಎಷ್ಟು ಜನರು ಹೆಚ್ಚು ಸೇರಿಕೊಳ್ತಾರೆ, ಎಷ್ಟು ಯುವಕರು ಸೇರ್ತಾರೆ, ಅದು ಬಹಳ ಮುಖ್ಯ. ಉದ್ಯಮಿ ಶ್ರೀಪತಿ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು. ಉದ್ಯಮಿ ಶ್ರೀಕಾಂತ್ ಭಟ್ ಕುಮಟ, ಗುರುರಾಜ್ ಆಚಾರ್ ಹೊಸಬೆಟ್ಟು, ಪೆರ್ಮುದೆ ಸರ್ಕಾರಿ ಹಿರಿಯ ಶಾಲಾ ಸಂಚಾಲಕ ರಮೇಶ್ ರಾವ್, ಕಲಾರಂಗದ ಗಂಗಾಧರ್ ರಾವ್, ಯುವಚೇತನ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ರಾವ್ ಎಚ್ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಮೈರ್ಪಾಡಿ ನಿರೂಪಿಸಿದ್ರು. ಶ್ರೀನಿವಾಸ್ ಕುಳಾಯಿ ವಂದಿಸಿದ್ರು. ಯುವಚೇತನ ಹೊಸಬೆಟ್ಟು ಇದರ 31ನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂಘದ ಸಾಧಕ ಸದಸ್ಯರಾದ ನಿಧಿಶಾ ಹೊಸಬೆಟ್ಟು, ರಾಘವೇಂದ್ರ ಎಚ್ವಿ, ರಾಕೇಶ್ ಹೊಸಬೆಟ್ಟು ಅವರನ್ನು ಅಭಿನಂದಿಸಲಾಯಿತು. ವಿದ್ಯಾರ್ಥಿ ವೇತನ ವಿತರಣೆ, ಪ್ರತಿಭಾ ಪುರಸ್ಕಾರ, ಅಭಿನಂದನಾ ಸಮಾರಂಭ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವು ನೆರವೇರಿತು. ಅಶ್ವಥ್ ಜಿ ಶಿಟ್ಟಿ, ವಿ4 ನ್ಯೂಸ್, ಮಂಗಳೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ
ಸಂಜೆ. ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. Malabar Gold and Diamonds. Celebrate.